ಬೆಂಗಳೂರು ಮಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತ ಉಂಟಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೋಣಿಗಲ್ಲೆಂಬಲ್ಲಿ ನಡೆದ ಭೂಕುಸಿತಕ್ಕೆ ರಸ್ತೆಯೇ ಕುಸಿದಿದ್ದು ವಾಹನ ಸಂಚಾರ ವ್ಯತ್ಯಯವಾಗಿದೆ. ಕಳೆದೊಂದು ವಾರದಿಂದಲೂ ಸಕಲೇಶಪುರ ಭಾಗದಲ್ಲಿ ಭಾರೀ ಮಳೆಯಾಗುತ್ತಿದೆ. ಇದರಿಂದಾಗಿ ಭೂಕುಸಿತ ಉಂಟಾಗಿದ್ದು ಇದೀಗ ರಾಷ್ಟ್ರೀಯ ಹೆದ್ದಾರಿ ಕುಸಿತವಾಗಿದೆ. ಅರ್ಧದಷ್ಟು ರಸ್ತೆ ಕುಸಿದಿದ್ದು ಉಳಿದಿರುವ ರಸ್ತೆಯೂ ಕುಸಿಯುವ ಭೀತಿಯಲ್ಲಿದೆ. ಭೂಕುಸಿತದ ಹಿನ್ನೆಲೆಯಲ್ಲಿ ಬೆಂಗಳೂರು ಮಂಗಳೂರು ಹಾಸನ ಉಡುಪಿ ಜಿಲ್ಲೆಗಳಿಗೆ ಸಂಚರಿಸುವ ವಾಹನ ಸವಾರರಿಗೆ ತೊಡಕಾಗಿದೆ. ಉಳಿದ ಹೆದ್ದಾರಿ ರಸ್ತೆಯು ಕುಸಿಯುವ ಆತಂಕ ಎದುರಾಗಿದ್ದು ಬದಲಿ ಮಾರ್ಗದಲ್ಲಿ ಸಂಚಾರ ಮಾಡುವಂತೆ ಅಧಿಕಾರಿಗಳು ಮನವಿ ಮಾಡುತ್ತಿದ್ದಾರೆ. ರೋಡ್ ಬ್ಲಾಕ್ ಆಗಿದೆ. ಬಸ್ಸಲ್ಲಿ ತುಂಬ ಮಕ್ಕಳೆಲ್ಲಿದ್ದಾರೆ, ಫ್ಯಾಮಿಲಿಯಲ್ಲಿದ್ದಾರೆ. ತುಂಬ ಹೊಟ್ಟೆ ಹಸಿವಾಗುತ್ತಿದೆ ಅಂತೆ. ಅವ್ರಿಗೇನಾದರೂ ವ್ಯವಸ್ಥೆ ಮಾಡಬೇಕು ಸರ್ಕಾರದಿಂದ. ತುಂಬ ದುಬಾರ ಆಗುತ್ತೆ. ಸೊ ಆದಷ್ಟು ಬೇಗ ಒಂದು ಕ್ಲಿಯರ್ ಮಾಡೋದು ಒಳ್ಳೆಯ ಕಾಣಿದೆ. ತುಂಬ ಪ್ಯಾಸೆಂಜರ್ ಇದ್ದಾರೆ, ತುಂಬ ದೂರ ಹೋಗಿದ್ದಾರೆ, ಫ್ಲೈಟು ರೆಡಿ ಆಗ್ತಿದ್ದಾರೆ.